ಅನ್ನಪೂರ್ಣೇಶ್ವರಿ ದೇವಿಯು ಪಾರ್ವತೀ ದೇವಿಯ ಇನ್ನೊಂದು ಅವತಾರವೆಂದೇ ನಂಬಲಾಗುತ್ತದೆ. ಇವತ್ತು ನಾನು ನಿಮಗೆಲ್ಲರಿಗೂ ಪರಿಚಿತವಾಗಿರುವ ಹೊರನಾಡು ಕ್ಷೇತ್ರದ ಬಗ್ಗೆ ಹೇಳುತ್ತಿದ್ದೇನೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯು ಹರಿಯುವ ಹೊರನಾಡು ಒಂದು ಸುಂದರವಾದ ಸ್ಥಳ. ಇದು ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಹೊರನಾಡಿನಲ್ಲಿರುವ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯದಿಂದಾಗಿ ಇಂದು ಹೊರನಾಡು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಹೆಸರುವಾಸಿಯಾಗಿದೆ. 1973ರ ಅಕ್ಷಯ ತೃತೀಯದಂದು ಈ ದೇವಾಲಯದ ಮರುನಿರ್ಮಾಣವಾಗಿದೆ. ಈ ಮೊದಲು ಇದು ಚಿಕ್ಕ ಗುಡಿಯಾಗಿತ್ತಂತೆ. ಮರುನಿರ್ಮಾಣದ ಸಂದರ್ಭದಲ್ಲಿ 6 ಅಡಿ ಎತ್ತರದ ಅನ್ನಪೂರ್ಣೇಶ್ವರಿಯ ಶಿಲಾಮೂರ್ತಿಯನ್ನು ತಮಿಳುನಾಡಿನ ಚೆಂಕೋಟೆಯಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿಯ ಕೆಳಭಾಗದಲ್ಲಿ ಅನೇಕ ಶತಮಾನಗಳ ಹಿಂದೆ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪಿಸಿದ ಮೂಲದೇವಿಯ ಶ್ರೀಚಕ್ರಯಂತ್ರವಿದೆ. ಈ ದೇವಾಲಯಕ್ಕೆ ಪುರಾತನ ಇತಿಹಾಸವೇನೂ ಇಲ್ಲ. 8ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದ್ದರು ಎಂದು ನಂಬಲಾಗಿದೆ. ರಾಜಗಾಂಭೀರ್ಯವಾಗಿ ನಿಂತಿರುವ ಅನ್ನಪೂರ್ಣೇಶ್ವರಿ ದೇವಿಯ ಮುಖವನ್ನು ನೋಡುವಾಗ ಏನೋ ಒಂದು ರೀತಿಯ ಉಲ್ಲಾಸ. ದೇವಿಯ ಗರ್ಭಗುಡಿಯ ಮುಂದೆ ನಿಂತು ಪ್ರಾರ್ಥಿಸುವಾಗ ಯಾರೂ ನಿಮ್ಮನ್ನು ತಳ್ಳುವುದಾಗಲಿ ಅಥವಾ ನಿಮ್ಮ ಭಕ್ತಿಗೆ ಭಂಗ ತರುವುದಾಗಲಿ ಮಾಡುವುದಿಲ್ಲ. ಅಲ್ಲಿ ಎಷ್ಟು ಸಮಯವಾದರೂ ತೆಗೆದುಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಬಹುದು. ದಂತಕಥೆಯ ಪ್ರಕಾರ ಶಿವದೇವರಿಗೆ ಮತ್ತು ಪಾರ್ವತೀ ದೇವಿ ನಡುವೆ ವಾಗ್ವಾದ ಉಂಟಾಗುತ್ತದೆ. ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವನ್ನೂ ಭ್ರಮೆ ಎಂದು ಹೇಳುತ್ತಾರೆ. ಅದಕ್ಕೆ ಪಾರ್ವತೀ ದೇವಿಯು ಭ್ರಮೆ ಅಲ್ಲವೆಂದು ಸಾಬೀತುಪಡಿಸಲು ಕಣ್ಮರೆಯಾಗುತ್ತಾರೆ. ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಗುತ್ತದೆ, ಹವಾಮಾನ ಬದಲಾಗುವುದಿಲ್ಲ, ಸಸ್ಯಗಳೂ ಬೆಳೆಯುವುದಿಲ್ಲ. ಪರಿಣಾಮವಾಗಿ ಬರಗಾಲವು ಉಂಟಾಗುತ್ತದೆ. ಆಗ ಪಾರ್ವತೀ ದೇವಿಯು ಅನ್ನಪೂರ್ಣೇಶ್ವರಿ ದೇವಿಯ ಅವತಾರ ತಾಳಿ ಎಲ್ಲರಿಗೂ ಆಹಾರ ನೀಡಿದರು ಎಂಬ ಪ್ರತೀತಿ ಇದೆ. ಈ ದೇವಾಲಯವು ಊಟ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ 3 ಹೊತ್ತು ಹೊಟ್ಟೆ ತುಂಬ ಅನ್ನಪ್ರಸಾದ ನೀಡಲಾಗುತ್ತದೆ. ಎಷ್ಟೇ ಭಕ್ತಾದಿಗಳು ಬಂದರೂ ಊಟದಲ್ಲಿ ಏನೂ ಲೋಪವಾಗದಂತೆ ನೋಡಿಕೊಳ್ಳುವುದು ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ತಂಗಲು ವಸತಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ.